ಈಗ ಪುತ್ತೂರಲ್ಲಿ ಬಿಜೆಪಿ ಮಾಡಿ ಥರ್ಡ್ ಡಿಗ್ರಿ ಇದು ಮಾಡಿರುವಂಥದ್ದು ನೋಡಿ, ಅದನ್ನು ಅವತ್ತೇ ಖಂಡಿಸಿದ್ದೇನೆ ಮತ್ತು ಇವತ್ತು ಖಂಡಿಸ್ತೇನೆ. ಅದಕ್ಕೆ ಯಾರು ಹೊಣೆ ಅಂತ ಬಿಜೆಪಿ ಅವರೇ ಮಾಡಿಸಿದ್ದು ಅಂತ ಆರೋಪ ಬಂದಿತ್ತು. ನೋಡಿ, ಬಿಜೆಪಿ ಅವರಿಗೆ ಅಂತ ಅವಶ್ಯಕತೆಗಳಿಲ್ಲ. ನಮ್ಮ ಸರ್ಕಾರೇತರಗಳು ಯಾರ ಮೇಲೆ ಹತ್ಯೆ ಮಾಡಲಿಲ್ಲ. ಬಿಜೆಪಿ ಪ್ರೆಸಿಡೆಂಟ್ ಬ್ಯಾನರ್ಗೆ ಇರಬಹುದು. ನೋಡಿ, ಅದನ್ನು ಹಾಕಿದ್ದು, ಫೋಟೋ ಹಾಕಿರುವಂತದ್ದು, ಇದೆಲ್ಲವನ್ನು ನಾನು ಗಮನಿಸಲಿಲ್ಲ. ನಾನು ಬೆಂಗಳೂರಲ್ಲಿ. ಎರಡನೇದು, ಅದಕ್ಕೆ ಕೇಸ್ ಬಿಜೆಪಿ ಕೊಟ್ಟಿಲ್ಲ. ಕೇಸ್ ಕೊಟ್ಟದ್ದು ನಗರ ಪಾಲಿಕೆ, ನಗರಸಭೆಯಿಂದ ಅಲ್ಲಿ ಕಂಪ್ಲೇಂಟ್ ಆಗಿರುವಂತ. ಮತ್ತು ಕಂಪ್ಲೇಂಟ್ ಆದ್ಮೇಲೆ ಪೊಲೀಸರು ಕೇಸ್ ಮಾಡ್ಕೊಂಡು ಬಿಡ್ಬೋದು. ಆದ್ರೆ ನಿಮ್ ಕಡೆಯಿಂದ ಬಂದ ಒತ್ತಡದಿಂದ ಆತರ ಆಗಿದೆ. ಯಾರು ಹೇಳಿದ್ದಾರೆ? ಕಾಂಗ್ರೆಸ್ ನಾವು ಹೇಳ್ತೇವೆ ಕಾಂಗ್ರೆಸ್ನವರು ಒತ್ತಡ. ಮೇಡಮ್ ನಾವ್ ಹೇಳಿದ್ದೇವೆ ಕಾಂಗ್ರೆಸ್ನವರು ಒತ್ತಡ ಹಾಕಿದ್ದಾರೆ. ಅವರು ಅದ್ರ ಜೊತೆ ಬಿಜೆಪಿ ಕಾರ್ಯಕರ್ತರೇ ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲಿ ನೋಡಿ, ಕಾರ್ಯಕರ್ತರು ಸಹಜವಾಗಿದೆ. ಕಾರ್ಯಕರ್ತರು ತಪ್ಪು ಕಲ್ಪನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೆ ಪೊಲೀಸರ ಮೇಲೆ ಪೊಲೀಸರು ಹೇಳಿದ್ದಾರೆ, ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ. ಅವರು ಈಗ ಅವ್ರದೇ ಸರ್ಕಾರ ಇದೆಲ್ಲ ಹೇಳ್ಬೋದಲ್ಲ, ಅದು ಹೇಳಿಸ್ಲಿ. ಯುವಕ ಹೇಳಿದ್ದಾನೆ, ಪೊಲೀಸರು ನಮ್ಗೆ ಹೇಳಿದ್ದಾರೆ. ಯಾರಂತ ಹೇಳಿದ್ದಾರೆ ಅಂತ? ಯಾರಂತಲ್ಲ, ಪೊಲೀಸರು ಅವ್ರಿಗೆ ಹೇಳಿದ್ದಾರೆ. ಒತ್ತಡ ಬರ್ತಾ ಇದೆ ನಮ್ಗೆ, ನೀವು ಹೇಳಿ ಯಾರು ಒತ್ತಡ ಹೊಂದಿರ್ಬೋದು. ಯಾರಿಂದ ಬಂದಿದೆ ಅಂತ ಹೇಳಿದ್ದಾರೆ? ಯಾರಿಂದ ಬಂದಿದೆ ಅಂತ ಹೇಳಿ. ಆದ್ರೆ ಅವ್ರು ಹೇಳಿದಾರ ಬಿಜೆಪಿ ಒತ್ತಡ ಬಂದಿದೆ, ಒತ್ತಡ ಬಂದಿದೆ ಅಂತ ಹೇಳಿರ್ಬೋದು. ಒತ್ತಡ ಕಾಂಗ್ರೆಸ್ ಅವರು ಹಾಕಿರ್ಬೋದು, ಯಾರು ಹಾಕಿರ್ಬೋದು. ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಬರ್ಲಿ ಅಂತ. ಇದು ರಾಜಕಾರಣ. ಅಲ್ಲಿ ಬಿಜೆಪಿ ಮುಖಂಡರ ಭಾವಚಿತ್ರಕ್ಕೆ ಚಪ್ಪಲಿ ಇರ್ಲಿ, ಮುಖಂಡ ಆಗುತ್ತೆ. ಈಗ ಇನ್ನೊಂದು ವಿಷಯ ಅಂತಂದ್ರೆ, ಈಗ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ನಿಮ್ಮ ಮೇಲೆ ಬಹಳಷ್ಟು ಇದು ಟೀಕೆ, ಅದು ಹಲವು ರೀತಿಯಲ್ಲಿ ಟ್ರಾಲ್ ಆಗಲಿ ಯಾವುದೇ ರೀತಿ, ಇದನ್ನು ಹೇಗೆ ನೀವು ಇದು ಮಾಡ್ತಾ ಇದ್ದೀರಾ? ನೋಡಿ, ಸಹಜವಾಗಿ ರಾಜಕಾರಣದಲ್ಲಿ, ಸಮಾಜ ಕಾರ್ಯದಲ್ಲಿದ್ದಾಗ, ಸಮಾಜ ಜೀವನದಲ್ಲಿದ್ದಾಗ ನಾವು ಟೀಕೆಗಳನ್ನು ಸ್ವೀಕಾರ ಮಾಡಬೇಕು, ಎಲ್ಲವನ್ನು ಸ್ವಾಗತ ಮಾಡಬೇಕು, ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡ್ತೇನೆ. ಯಾವುದೇ ಟೀಕೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಯಾವ ಟೀಕೆಗಳು, ಆ ಟೀಕೆಗಳು ಒಳ್ಳೆಯ ರೀತಿಯಲ್ಲಿರ್ಬೇಕು. ಆ ಟೀಕೆಗಳು ಒಳ್ಳೆಯ ರೀತಿಯಲ್ಲಿದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ. ನಾವು ಟೀಕೆ ಮಾಡಬಾರ್ದು ಅಂತ ಹೇಳೋ ಹಕ್ಕು ನಮಗಿಲ್ಲ. ಕಾಂಗ್ರೆಸ್ನವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ರು, ಬಿಜೆಪಿಯಲ್ಲಿ ಯಾರು ಕೂಡ ರಾಜೀನಾಮೆ ಕೊಡುವವರು ಇಲ್ವೇ? ಉತ್ತರ ಕೊಡ್ತೀವಿ, ಅವ್ರನ್ನ ಮಾತ್ರ ಕೇಳಿ. ನಿಮ್ಗೆ ಕೇಳಿದ್ರು ಆಯ್ತಾ? ನಾವು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.